ಪ್ರಧಾನಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಮಾತು ಕುರ್ನಾಡು ಗ್ರಾಮ ಪಂಚಾಯತ್ನಲ್ಲಿ ಸತ್ಯವಾಗಿದೆ. ಭ್ರಷ್ಟಾಚಾರ ರಹಿತ ಕೆಲಸವನ್ನ ಕುರ್ನಾಡು ಗ್ರಾಮ ಪಂಚಾಯತ್ ನಿರ್ವಹಿಸುವ ಮೂಲಕ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಇದೆ ಎಂದು ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಟಿಜಿ ರಾಜರಾಮ್ ಭಟ್ ಅಭಿಪ್ರಾಯಪಟ್ಟರು. ಅವರು ಕುರ್ನಾಡು ಗ್ರಾಮದ ಹೂವಿನ ಕೊಪ್ಪಳದಿಂದ ಕುರ್ನಾಡು ಬೆಟ್ಟು ಸಂಪರ್ಕಿಸುವ ರಸ್ತೆಗೆ ರೂಪಾಯಿ 2.89 ಲಕ್ಷ ವೆಚ್ಚದಲ್ಲಿ ಪಂಚಾಯತಿನ ಸ್ವಂತ ನಿಧಿ 14ನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ಕಾಂಕ್ರೀಟೀಕರಣ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಒಂದು ಜನರ ಬೇಕು ಬೇಡಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆದರೆ ಬಹುಶಃ ಇಂಥ ಕೆಲಸಗಳು ನಡೀತವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವುದು ನರೇಂದ್ರ ಮೋದಿಯವರ ಘೋಷಣೆ ಇವತ್ತು ಕುರ್ನಾಡು ಗ್ರಾಮ ಪಂಚಾಯತ್ನಲ್ಲಿ ಸತ್ಯ ಆಗಿದೆ. ಈ ತಾಲೂಕು ಪಂಚಾಯತಿನ ನಮ್ಮ ಭಾಗ ಸದಸ್ಯರಾದ ನವೀನ್ ಪಾದರ್ಪಾಡಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದ ಸಂತೋಷ್ ಕುಮಾರ್ ಅವರ ಮುಂದಾಳತನದಲ್ಲಿ ಕುರ್ನಾಡು ಗ್ರಾಮ ಪಂಚಾಯತ್ ಒಳ್ಳೆಯ ಕೆಲಸಗಳು ಮಾಡ್ತಾಯಿದೆ. ಅದು ಮನಸ್ಸಿಗೆ ಸಂತೋಷ ಕೊಟ್ಟಿದೆ. ಬಹುಶಃ 5 ವರ್ಷಕ್ಕೆ ಹಿಂದೆ ಈ ಪಂಚಾಯತ್ ಆಡಳಿತಕ್ಕೆ ಬಂದಾಗ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಇವರು ಮಾಡಿ ತೋರಿಸಿದ್ದಾರೆ. ಇವತ್ತು ಹಳ್ಳಿಗಳ ರಸ್ತೆಗಳಿಗೆ ಡಾಮರೀಕರಣ ಇರ್ಬೋದು, ಕಾಂಕ್ರೀಟೀಕರಣ ಇರ್ಬೋದು. ಇವತ್ತು ಕಾಂಕ್ರೀಟೀಕರಣ ರಸ್ತೆಗೆ ಮಾಡಿದ್ದಾರೆ. ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಟ್ರೈಬೋಲಿಯಾರ್ ಮಾತನಾಡಿ, ಜಿಲ್ಲಾ ಪಂಚಾಯಿತಿ ಉತ್ತಮ ಪಂಚಾಯಿತಿಯಾಗಿ ಕುರ್ನಾಡು ಗ್ರಾಮ ಪಂಚಾಯತನ್ನ ಆಯ್ಕೆ ಮಾಡಬೇಕಿದೆ. ಗ್ರಾಮದ ಬಹುತೇಕ ರಸ್ತೆಗಳು ಪೂರ್ಣಗೊಂಡಿರೋದು ಇದಕ್ಕೆ ಪೂರಕ ಅಂತ ಹೇಳಿದರು. ಕುರ್ನಾಡು ಗ್ರಾಮದ ಮೂಲೆ ಹಳ್ಳಿ ಓಡೆ ಅವಶ್ಯಕತೆ ಉಂಟು. ಅದೇ ಮನ್ಪುಣ ಬೇಲತುನ ನಿಜವಾದ ಖುಷಿ ಆಪುಂಡು. ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆ ಪಂಚಾಯತ್ನ ಆಯ್ಕೆ ಮನ್ಪೋಡು ಪನ್ನಂದಾರ ಅವು ಕುರ್ನಾಡು ಪಂಚಾಯತ್ನ ಆಯ್ಕೆ ಮನ್ಪೋಡು ದಾದ ಬಂದ ಪ್ರತಿ ತಿಕ್ಕಲು ಮಾರ್ಗ ಆತು ನೆಟ್ಟು ನಾನಾತು ಬಾಕಿ ಉಂಡು. ಆಯ್ಕೆ ಸಂಸದರನ್ನೆದಿಟ್ಟು ನಮ್ಮ ಉಸ್ತುವಾರಿ ಸಚಿವರನ್ನೆದಿಟ್ಟು ಆಯ್ತ ಒಟ್ಟಿಗೆ ಬಾಕಿ ಹೋಯ್ ಅವು ನಿಧಿ ಕೊಂಡರ್ತದೆ ಇನ್ನು ಕಂಪ್ಲೀಟ್ ಮನ್ಪೇರೆ ಹಾಕೊಂಡು ಅವು ಟಿ ಜಿ ರಾಜಾರಾಮ್ ಭಟ್ನ ಮುಂದಾಳತ್ತು ನಮ್ಮ ಮನ್ಪ ಪನ್ನೊಂದು ಐತೊಟ್ಟಿಗೆ ಇನ್ನು 5 ಜನ ಗಣೇಶ್ ನಾಯಕರಾದಿಪ್ಪೇರು, ತಾಲೂಕು ಪಂಚಾಯತ್ ಸದಸ್ಯರಾದಿಪ್ಪೇರು, ಎಂಗ್ಲನ ಅಧ್ಯಕ್ಷರಾಯ ಚಂದ್ರಾಸ್ ಪಂಡಿತ್ ಅವು ಸಾದಿಪ್ಪೇರು, 5 ಜನ ಮಾತ ಊರದ ಎಂಗ್ಲನ ಈ ಊರದ ಜನಕ್ಕಳು ಆಕಲು ಪ್ರೀತಿ. ಈ ಸಂದರ್ಭ ಬಿಜೆಪಿ ಕ್ಷೇತ್ರ ನಿಯೋಜಿತ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ತಾಲೂಕು ಪಂಚಾಯತ್ ಸದಸ್ಯ ನವೀನ್ ಪಾದಲ್ಪಾಡಿ, ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಗಣೇಶ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು.